ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ತಂಡದಿಂದ ಬೆಳ್ತಂಗಡಿ ಸೋಮಾವತಿ ನದಿಯ ಕಿಂಡಿ ಅಣೆಕಟ್ಟಿನ ಶುಚಿತ್ವ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಎಚ್ ಮಂಜುನಾಥ್ ಅವರು, ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಪಡೆಯ ಎನ್ಡಿಆರ್ಎಫ್ ಮೂಲಕ ತರಬೇತಿ ಹೊಂದಿದ ಸ್ವಯಂ ಸೇವಕರು ಬಹಳ ಉತ್ಸಾಹದಿಂದ ಒಗ್ಗಟ್ಟಾಗಿ ಸಮಾಜದ ಹಲವಾರು ಪ್ರಕಾರಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಅದರಲ್ಲೂ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಆದರೆ ಇದೆಲ್ಲ ನಾವು ಸೇರಿಕೊಂಡು ನಮ್ಮದೇ ಒಂದು ಟ್ರಸ್ಟ್ ಅನ್ನು ಮಾಡಿಕೊಳ್ಳೋಣ. ಈ ವಿಪತ್ತು ಸೇವೆಗೆ ಒಂದು ಟ್ರಸ್ಟ್ ಮಾಡಿಕೊಳ್ಳೋಣ. ನಾವೇ ಅದಕ್ಕೆ ಸದಸ್ಯರಾಗೋಣ. ನಾವು ಅದನ್ನು ಬೆಳೆಸ್ತಾ ಹೋಗೋಣ. ಬಹುಶಃ ಯಾಕೆಂದರೆ ಇದೊಂದು ಮೌನ ಕ್ರಾಂತಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ 35 ಲಕ್ಷ ಸದಸ್ಯರು ನಮ್ಮ ಯೋಜನೆ ಇದ್ದಾರೆ. ಅವರೆಲ್ಲ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಇಂಥ ಕೆಲಸಗಳನ್ನು ಮಾಡಿದಾಗ ನಾವು ಗುರುತಿಸಲ್ಪಡ್ತೇವೆ. ನಮಗೊಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ನಮ್ಮಲ್ಲಿ ಒಂದು ನಾಯಕತ್ವದ ಪರಿಕಲ್ಪನೆ ಬರ್ತದೆ. ಆದ್ದರಿಂದ ಇದನ್ನು ಮಾಡಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನು ನಾವು ಬೆಳೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.